ಅಮ್ಲಮೊಗರು ಗ್ರಾಮದ ಕೃಷಿ ಭೂಮಿಯನ್ನು ಉಳಿಸಲು ರೈತರ ಬದುಕನ್ನು ಸಂರಕ್ಷಿಸಲು ಪಂಚಾಯತ್ನಿಂದ ನಿರ್ಮಿಸಲ್ಪಟ್ಟ ಎಲ್ಲಾ ರಸ್ತೆಗಳು, ಸೇತುವೆಗಳು, ಕಾಲು ಸಂಕಗಳ ಉಳಿವಿಗಾಗಿ ಬಲಾಢ್ಯ ಖಾಸಗಿ ವ್ಯಕ್ತಿಗಳ ಹಾಗೂ ಆಧುನಿಕ ಭೂ ಕಬಳಿಕೆದಾರರ ಹುನ್ನಾರಗಳನ್ನು ಬಯಲಿಗೆಳೆಯಲು ಒತ್ತಾಯಿಸಿ ಅಮ್ಲಮೊಗರು ಗ್ರಾಮಸ್ಥರಿಂದ ನಗರದ ಮಿನಿ ವಿಧಾನಸೌಧದ ಬಳಿಯಲ್ಲಿ ಪ್ರತಿಭಟನೆಯು ನಡೆಯಿತು. ಅಮ್ಲಮೊಗರು ಗ್ರಾಮ ಕೃಷಿ ಭೂಮಿ ಸಂರಕ್ಷಣಾ ಹೋರಾಟ ಸಮಿತಿ ಗೌರವ ಸಲಹೆಗಾರ ಸುನಿಲ್ ಕುಮಾರ್ ಬಚಾಲ್ ಮಾತನಾಡಿ, ಅಮ್ಲಮೊಗರು ಗ್ರಾಮದ ಸುಮಾರು 200 ಎಕರೆ ಕೃಷಿ ಯೋಗ್ಯ ಭೂಮಿಗಳನ್ನು ಕಳೆದ ಹಲವು ವರ್ಷಗಳಿಂದ ಖಾಸಗಿ ವ್ಯಕ್ತಿಗಳು ಹಾಗೂ ಭೂ ಕಬಳಿಕೆದಾರರು ಅನುಮಾನಾಸ್ಪದ ರೀತಿಯಲ್ಲಿ ಖರೀದಿಸತೊಡಗಿದ್ದಾರೆ. ಇದರ ಜೊತೆಗೆ 100 ಎಕರೆ ಸರ್ಕಾರಿ ಭೂಮಿಗಳನ್ನು ಇದೇ ಖಾಸಗಿ ವ್ಯಕ್ತಿಗಳು ತಮ್ಮ ಕೈವಶ ಮಾಡುತ್ತಿದ್ದಾರೆ. ಗುಡ್ಡಗಳನ್ನು ಅಗೆದು ನೆಲಸಮ ಮಾಡಲಾಗುತ್ತಿದ್ದು 100 ಟಿಪ್ಪರ್ಗಳಲ್ಲಿ ಮಣ್ಣನ್ನು ಸಾಗಿಸಲಾಗುತ್ತಿದೆ. ಅದರಿಂದ ಉದ್ಭವಿಸಿದ ವಿಪರೀತ ಧೂಳಿನ ಸಮಸ್ಯೆಯಿಂದಾಗಿ ಸ್ಥಳೀಯರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದರು. ಅಮ್ಲಮೊಗರು ಗ್ರಾಮ ಪಂಚಾಯತ್ ಅಲ್ಲಿ ಸ್ಥಳೀಯ ಪಂಚಾಯತ್ ಇದೆ. ಆ ಪಂಚಾಯತ್ ರಸ್ತೆಗಳನ್ನು ನಿರ್ಮಾಣ ಮಾಡಿದೆ. ಜನರ ತೆರಿಗೆಯ ಹಣದಿಂದ ರಸ್ತೆ ನಿರ್ಮಾಣ ಆಗಿದೆ, ಡಾಮರೀಕರಣ ಆಗಿದೆ ಮತ್ತು ಅಲ್ಲಿ ಕಾಲು ಸಂಕಗಳನ್ನು ನಿರ್ಮಾಣ ಮಾಡಿದ್ದಾರೆ, ಸೇತುವೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಈ ವ್ಯಕ್ತಿಗಳು ಏನ್ ಮಾಡಿದ್ದಾರೆ ಗೊತ್ತಾ? ಎಲ್ಲಾ ಭೂಮಿಗಳನ್ನ ಕಬ್ಜಾ ಮಾಡಿ ಪಂಚಾಯತಿನ ರಸ್ತೆಗಳನ್ನ ಕಡಿತ ಮಾಡಿದ್ದಾರೆ, ಬಂದ್ ಮಾಡಿದ್ದಾರೆ, ಸೇತುವೆಗಳನ್ನ ಮುರಿದಿದ್ದಾರೆ, ಕಾಲು ಸಂಕಗಳನ್ನ ಕಡಿದಿದ್ದಾರೆ. ಏನೂ ಇಲ್ಲ. ಇವತ್ತು ಅಮ್ಲಮೊಗರು ಜನತೆಯ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಡೆದಾಡಲು ರಸ್ತೆ ಇಲ್ಲ. ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮಾತ್ರ ಅಲ್ಲ ಬಂಧುಗಳೇ, ಅಮ್ಲಮೊಗರು ಗ್ರಾಮದಲ್ಲಿ 100 ಎಕರೆ ಭೂಮಿ ಸರ್ಕಾರಿ ಭೂಮಿ ಇದೆ. ಆ ಭೂಮಿ ಯಾರಿಗೆ ಸೇರಿದ್ದು? ಆ ಭೂಮಿ ಅಮ್ಲಮೊಗರು ಗ್ರಾಮದ ಜನರಿಗೆ ಸೇರಿದಂತ ಬಡ ಜನರಿಗೆ ಮನೆ ನಿವೇಶನಕ್ಕಾಗಿ. ಮುನೀರ್ ಕಾಟಿಪಳ್ಳ ಮಾತನಾಡಿ, ಪಂಚಾಯತ್ನಿಂದ ಈಗಾಗಲೇ ನಿರ್ಮಿಸಲ್ಪಟ್ಟಿದ್ದ ಅನೇಕ ರಸ್ತೆಗಳನ್ನು, ಸೇತುವೆಗಳನ್ನು, ಕಾಲು ಸಂಕಗಳನ್ನು ಬಂದ್ ಮಾಡಿ ಊರಿನ ನಾಗರಿಕರಿಗೆ ಅತ್ತಿಂದಿತ್ತ ನಡೆದಾಡಲು ಸಾಧ್ಯವಾಗದಂತಹ ವಾತಾವರಣ ನಿರ್ಮಾಣಗೊಂಡಿದೆ. ಇದರ ಹಿಂದಿನ ಉದ್ದೇಶಗಳು, ಯೋಜನೆಗಳು ಏನೆಂಬುದು ಜನಸಾಮಾನ್ಯರಿಗೆ ಬಿಡಿ, ಕನಿಷ್ಠ ಪಕ್ಷ ಸ್ಥಳೀಯ ಪಂಚಾಯತ್ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ತಿಳಿದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಲಮಲ್ಲ ಕ್ಯಾಂಪಸ್ಲು ಶಿಕ್ಷಣ, ಉದ್ಯೋಗ, ಆರೋಗ್ಯದ ಪುದಾರಡಿ, ಆಧುನಿಕ ಬದುಕದ ಸವಲತ್ತದ ಪುದಾರಡಿನಿ ನಮ್ಮ ಸುತ್ತ ನಿರ್ಮಾಣ ಒಂದು ಈ ಅಭಿವೃದ್ಧಿನಿ ತೊಜಪಾದು ದಕ್ಷಿಣ ಕನ್ನಡ ಜಿಲ್ಲೆ ಈ ತುಳುನಾಡು ದುಮ್ಮದಲಕ್ಕೆ ಇಜ್ಜಿ ಮೂಲು ಬಡತನ ಇಜ್ಜಿ, ಮೂಲು ಬಂಗ ಇಜ್ಜಿ, ಭೂಮಿದ ಸಮಸ್ಯೆಗಳು ಇಜ್ಜಿ ಊರೆಲ್ಲ ಅನುಕೂಲಕರ ಸ್ಥಿತಿಗೆ ಪೋವೊಂದುಲ್ಲರೆ ಪಂಪುನಂಚಿನ ಒಂಜಿ ಭಾವನೆ ಅಡಿಟ್ಟು ಕತ್ತಲ ಒಂದು ಪುಣಂಚಿನ ಜನಕ್ಕೆಲ್ಲ ಬದುಕು ದಾರುಣ ಬದುಕದ ಕಥೆಕುಲ್ಲ ಪಂಪುನೇನು ಒಂಜಿ ಸಾರ್ವಜನಿಕರನ್ನ ಎದುರು ಅನಾವರಣ ಮಲ್ಪುನಂಚಿನ ಒಂಜಿ ಪ್ರಯತ್ನ ಮಲ್ದನೆ ಐಕ್ಯಮಡಾದಿ ಒಂಜಿ ಸಮಿತಿದ ಪ್ರತಿ ಒರಿಯರಿಗೆಲ್ಲ ಯಾನು ಒಂಜಿ ಆರ್ಥಿಕವಾಗಿ ನಂಚಿನ ಅಭಿನಂದನೆ ಯಾನು ಸಲ್ಲಿಸರ. ಅಮ್ಲಮೊಗರು ಉಪ್ಪು, 300 ಉಪ್ಪು, ಬೆಲ್ಮಾ ಉಪ್ಪು ಈ ಭಾಗದ ಗೇಣಿದಾರ ರೈತರು ಬಾರಿ ಮಲ್ಲ ಹೋರಾಟ ಮಲ್ದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ದಿಕ್ಕಿನಂಚಿನ ಪೂರ್ವಡೆ ಬಕ್ಕ ಸ್ವಾತಂತ್ರ್ಯ ದಿಕ್ಕಿನ ಒಂದೆರಡು ದಶಕಡೆ ನಂಗೆ ನಮ್ಮ ಗೇಣಿದಾರರಾದ ಬೆಳಂದಿಲ್ಲ, ನಮ್ಮ ಬೆಳಂದುಪ್ಪುನಂಚಿನ ಭೂಮಿದ ಹಕ್ಕು ನಂಗೆ ದಿಕ್ಕೊಡು. ಹೋರಾಟ ಸಮಿತಿ ಗೌರವ ಸಂಚಾಲಕರಾದ ಕೃಷ್ಣಪ್ಪ ಸಾಲ್ಯಾನ್ ಹಾಗೂ ಅಮ್ಲಮೊಗರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು. ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗ್ಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620.